ಮಂಗಳೂರಿನ ಬಳ್ಳಲ್ಬಾಗ್ ಸಮೀಪ ಎರಡು ಗುಂಪುಗಳ ನಡುವೆ ಶನಿವಾರ ತಡರಾತ್ರಿ ಹೊಡೆದಾಟ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಮಂದಿ ಆರೋಪಿಗಳನ್ನು ಬರ್ಕೆ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ನಡೆದಂತಹ ಸ್ಥಳಕ್ಕೆ ಇಂದು ಮಧ್ಯಾಹ್ನ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿಯನ್ನು ನೀಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 2017ರಲ್ಲಿ ಎರಡು ಗುಂಪಿನ ನಡುವೆ ಗಲಾಟೆ ಪ್ರಕರಣ ನಡೆದಿತ್ತು. ನಿನ್ನೆ ಈ ಪ್ರಕರಣದ ತೀರ್ಪನ್ನು ನ್ಯಾಯಾಲಯ ಪ್ರಕಟ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಗುಂಪು ಪಾರ್ಟಿಯನ್ನ ಏರ್ಪಡಿಸಿತ್ತು. ನಂತರ ಎರಡು ಗುಂಪುಗಳು ಎದುರು ಬದಲಾದಾಗ ಗಲಾಟೆ ನಡೆದಿದೆ. ಈ ವೇಳೆ ಘಟನೆ ನಡೆದಂತಹ ಸ್ಥಳಕ್ಕೆ ಬಂದಂತಹ ಮಹಿಳಾ ಪೊಲೀಸ್ ಅಧಿಕಾರಿಯ ಕರ್ತವ್ಯಕ್ಕೆ ಗುಂಪುಗಳು ಅಡ್ಡಿಪಡಿಸಿದ್ದಾರೆ. ಈ ಬಗ್ಗೆ ಸೊಮ್ಯಾಟೊ ಪ್ರಕರಣವನ್ನು ದಾಖಲಿಸಿ 7 ಜನರನ್ನ ಬಂಧನ ಮಾಡಿದ್ದೇವೆ. 2 ಚತುಶ್ಚಕ್ರ ಹಾಗೂ 6 ದ್ವಿಚಕ್ರ ವಾಹನವನ್ನ ಜಖಂಗೊಳಿಸಿದ್ದಾರೆ. ಜೊತೆಗೆ ಘಟನೆಯಲ್ಲಿ ವಾಹನ ಜಖಮಾದ ಮಾಲಕರು ದೂರನ್ನ ನೀಡಿದರೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದರು. ಭಾಗಿಯಾಗಿರೋರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಮ್ಮ ಪೊಲೀಸ್ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಅವರೆಲ್ಲರನ್ನೂ ಒಂದು ಪ್ರಕರಣದಲ್ಲಿ ನಾವು ಪ್ರತ್ಯೇಕವಾಗಿ ಅರೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಅವ್ರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡೋದು ನಮಗೂ ಹೊಡೆದಿದ್ದಾರೆ. ಸೊ ಅವು ಎಲ್ಲಾದರೂ ಆ ಥರ ಕಂಪ್ಲೇಂಟ್ ಕೊಟ್ಟರೆ ಆ ಪ್ರಕರಣಗಳನ್ನ ಕೂಡ ದಾಖಲೆ ಮಾಡ್ಕೊಂಡು ಅವುಗಳ ಮೇಲೆ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೂರನೇದಾಗಿ ಇಲ್ಲಿ ಕೆಲವು ಖಾಸಗಿ ವಾಹನಗಳು, ಅಂದರೆ ಇಲ್ಲಿ ಸಾಯಿ ನೆಸ್ಟ್ ಅಂತ ಸಾಯಿ ಪ್ಯಾಲೇಸ್ ಆಪೋಸಿಟ್ ಒಂದು ಜಾಗ ಏನಿದೆ, ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ನಿಲ್ಲಿಸಿದಂಥ ಖಾಸಗಿ ವಾಹನಗಳು ಒಂದು 4-5 2 ವೀಲರ್ಸ್, ಒಂದು 4 ವೀಲರು ಡ್ಯಾಮೇಜ್ ಆಗಿದೆ. ಆ ವ್ಯಕ್ತಿಗಳು ಬಂದು ಫಿರ್ಯಾದಿ ಕೊಟ್ಟಿದ್ದೇ ಆದರೆ ಅದು ಅವ್ರ ಮೇಲೆ ಅವು ಕೂಡ ಪ್ರತ್ಯೇಕ ಪ್ರಕರಣಗಳನ್ನ ದಾಖಲೆ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲನೂ ಅರೆಸ್ಟ್ ಮಾಡುವಂಥದ್ದು, ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಮತ್ತು ರೌಡಿ ಶೀಟ್ ಓಪನ್ ಮಾಡುವಂಥದ್ದು, ಮುಂಜಾಗ್ರತಾ ಕ್ರಮವಾಗಿ ಅವರು ಬೇಲ್ನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಮತ್ತು 107, 110 ಇರುವಂಥದ್ದು, ಮತ್ತು ಅವ್ರ ಮೇಲೆ ರೌಡಿ ಶೀಟರ್ಸ್ ಈಗಾಗಲೇ ಇದ್ದರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಚಿಂತನೆ ಮಾಡಲಾಗುತ್ತೆ. ಈಗ ರಾತ್ರಿ 11 ಗಂಟೆವರೆಗೂ ಸಮಯಾವಕಾಶ ಇದೆ. ಅದು ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಅವೆಲ್ಲ ಏನಿದೆ ಅದು ನಿಯಮಗಳ ಪ್ರಕಾರ ಏನು ಸಮಯಾವಕಾಶ ಇದೆ ಅಷ್ಟರೊಳಗಡೆ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸು ಕೋಆಪ್ರೇಟ್ ಮಾಡಬೇಕು. ಯಾಕೆಂದರೆ ಮಧ್ಯರಾತ್ರಿ 12ವರೆಯಲ್ಲಿ ನಮ್ಮ ನೈಟ್ ಕರ್ತವ್ಯ ನಿರ್ವಹಿಸುವಂಥ ಸಿಬ್ಬಂದಿಗಳು ಬಿಟ್ಟು ಬೇರೆ ಯಾರಿರಲ್ಲ. ನಮ್ಮ ನೈಟ್ ಸಿಬ್ಬಂದಿಗಳು ಇಲ್ಲಿ ರಸ್ತೆಗಳ ಮೇಲೆ ಮತ್ತು ಎಲ್ಲಿ ಮನೆ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ, ಎಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಗಲಾಟೆ ಆಗುತ್ತೆ, ಅದನ್ನೆಲ್ಲ ಮಾಡೋದು ಬಿಟ್ಟು ಎಸ್ಟಾಬ್ಲಿಷ್ಮೆಂಟ್ಸು, ಹೋಟ್ಲುಗಳು, ಅಂಗಡಿ ಮುಗ್ಗಟ್ಟುಗಳು ಮುಚ್ಚುವಂಥ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ನಿಯಮಗಳ ಪ್ರಕಾರ ಸಮಯಾವಕಾಶ ಇದೆ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು.